ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಖಾಯಂ ವೈದ್ಯರು ಮತ್ತು ಸಿಬ್ಬಂದಿಗಳನ್ನ ನೇಮಕ ಮಾಡುವಂತೆ ಹಾಗೂ ಆಸ್ಪತ್ರೆಯ ಅವ್ಯವಸ್ಥೆಯನ್ನ ಆರೋಪಿಸಿ ಗ್ರಾಮಸ್ಥರು ಅಹೋರಾತ್ರಿ ಧರಣಿ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡಿದರು. ಇದೇ ವೇಳೆ ಧರಣಿಯನ್ನ ಉದ್ದೇಶಿಸಿ ಯುವ ಮುಖಂಡ ರಮೇಶ್ ಮಾತನಾಡಿ, ಹಲವಾರು ವರ್ಷಗಳಿಂದ ಮಾಯಸಂದ್ರ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಖಾಯಂ ವೈದ್ಯರು ಮತ್ತು ಸಿಬ್ಬಂದಿಗಳನ್ನ ಸರ್ಕಾರ ನೇಮಕ ಮಾಡಿಲ್ಲ. ಹೋಬಳಿಯ 10 ಹಳ್ಳಿಗಳಿಂದ ನೂರಾರು ಬಡವರು, ರೈತರು, ಸಾರ್ವಜನಿಕರು ಪ್ರತಿನಿತ್ಯ ಆಸ್ಪತ್ರೆಗೆ ಭೇಟಿ ನೀಡುತ್ತಾ ಇದ್ದು, ತುರ್ತು ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಸೇವೆ ಹಾಗೂ ತುರ್ತು ಚಿಕಿತ್ಸೆ ನೀಡಲು ಸಾಧ್ಯವಾಗುತ್ತಿಲ್ಲ. ಆಸ್ಪತ್ರೆಯಲ್ಲಿ ಕೆಲವು ಔಷಧಿ ದೊರೆಯುತ್ತಾ ಇಲ್ಲ. ರಕ್ತ ಪರೀಕ್ಷಾ ಕೇಂದ್ರಗಳಲ್ಲಿ ಸಿಬ್ಬಂದಿಯೇ ಇಲ್ಲ. ತುರ್ತು ಸಂದರ್ಭಗಳಲ್ಲಿ ಖಾಸಗಿ ಆಸ್ಪತ್ರೆಗಳಿಗೆ ಭೇಟಿ ನೀಡಬೇಕು. ಹೇಗಾದ್ರೆ ಬಡವರ ಕಥೆಯೇನು? ಆಸ್ಪತ್ರೆಯಲ್ಲಿ ಕೆಲವು ಸಿಬ್ಬಂದಿ ರೋಗಿಗಳೊಂದಿಗೆ ಸಾರ್ವಜನಿಕರ ಜೊತೆ ನಿರ್ಲಕ್ಷ್ಯದಿಂದ ವರ್ತನೆ ಮಾಡುತ್ತಾರೆ ಎಂದು ಗಂಭೀರವಾಗಿ ಆರೋಪ ಮಾಡಿದರು. ಎಲ್ಲ ಮನವಿನು ತುಮಕೂರು ಜಿಲ್ಲಾಧಿಕಾರಿಗಳಾದಂತ ಡಿಸಿ ಸಾಹೇಬರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ಇದನ್ನೊಂದು ಸಮಸ್ಯೆನ ಬಗೆಹರಿಸಿ ಕೊಡಬೇಕು ಅಂತ. ನಾಳೆ ನೀವೇನೋ ರೇಟಿಂಗ್ ಅಂತ ಕಂಪ್ಲೇಂಟ್ ಕೊಡಕ್ಕೆ ರೆಡಿ ಇದ್ದೀರಾ ಸರ್? ಇಲ್ಲೇ ಕೂತ್ಕೊತೀವಿ. ಅಹರಾತ್ರಿ ಯಾರು ಪ್ರೈವೇಟ್ ಹಾಸ್ಪಿಟಲ್ ಕಳಿಸ್ತಾರೆ, ಇಲ್ಲೇ ಕೂತ್ಕೊತೀವಿ. ಇಲ್ಲೇ ಧರಣಿ ಮಾಡ್ಕೊಂಡು ಇಲ್ಲೇ ಧರಣಿ ಬರುತ್ತೆ. ಡಿ ಸಿ ಅವ್ರ ಬರ್ಬೋದು, ಯಾರು ಬಂದು ಸಮಸ್ಯೆ ಇಲ್ಲೇ ಕೂತ್ಕೊತೀವಿ. ಈಗ ನೀವು ಆರೋಗ್ಯ ಧರಣಿ ಕೂರ್ತೀರಾ? ಇಲ್ಲೇ ಕೂತ್ಕೊತೀವಿ. ನಾವ್ ಯಾವ್ದೇ ಕಾರಣಕ್ಕೂ ಎದ್ದೋಗಲ್ಲ, ಎಲ್ಲ ಇಲ್ಲೇ ಕೂತ್ಕೊತೀವಿ. ಹೇಳಿ ಸರ್, ನಿಮ್ಮ ಹೆಸರು ಹೇಳಿ ಸರ್. ಎಲ್ಲರೂ ಇಲ್ಲೇ ಕೂತ್ಕೊತೀವಿ. ನಿಮ್ಮ ಹೆಸರು ಹೇಳಿ ಸರ್. ನಮ್ಮ ಹೆಸರು ಮಂಜುನಾಥ್ ಸರ್. ತಮ್ಮ ಹೆಸರು ಸರ್? ಜಯಕುಮಾರ್. ತಮ್ಮ ಹೆಸರು ಸರ್? ನಾನು ಕೇಳ್ಕೊಳ್ಳೋದು ಒಂದೇ ಒಂದು ವಿಷಯ. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತ ಇದೆ. ಇದು ಏನಕ್ಕೆ 24/7 ಇದೆ. ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ, ಡಾಕ್ಟ್ರು ಕೊಟ್ಟಿದ್ದಾರೆ. ಅವ್ರ್ಯಾರೋ ಅವರು ಸಂಬಂಧಿ ನನಗೆ ಗೊತ್ತಿಲ್ಲ ಸರ್, ನಾನು ಅನ್ಎಜುಕೇಟೆಡ್. ಎಲ್ಲರಿಗೂ ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ, 24 ಗಂಟೆ ಇಲ್ಲೇ ಇರ್ತಾರೆ. ನನ್ನ ಮೊನ್ನೆ ನಮ್ಮ ಅಪ್ಪಂಗೆ ಕರ್ಕೊಂಬಂದಾಗ ಗೇಟ್ ಇದು ಕ್ಲೋಸ್ ಆಗಿತ್ತು ಸರ್. ಆ ಗೇಟ್ ಕ್ಲೋಸ್ ಮಾಡ್ಕೊಂಡು ಏನಕ್ಕೆ ಸರ್? 24/7 ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಓಪನ್ ಇರಬೇಕು. ಸರ್ ಕಂಪ್ಲೇಂಟ್ ಮಾಡಬೇಕು ಅಂತಂದ್ರೆ ಈಗ ಒಂದು ಅಲ್ಲ 58 ಕಂಪ್ಲೇಂಟ್ ಅವೆ ಸರ್. ಕಂಪ್ಲೇಂಟ್ ಮಾಡಬೇಕು ಅಂದ್ರೆ ಇವತ್ತು ಒಂದ್ ದಿವಸ ಅಲ್ಲ, 58 ಕಂಪ್ಲೇಂಟ್ ಮಾಡಬೇಕು ಸರ್. ನಾನು ನನ್ನ ಹೆಂಡತಿ ಏನೋ ಸರ್, ಅವ್ರು ಏನು ಸರ್, ಅವ್ರು ಕೇಳಿ ಆಚೆ ಕಡೆ ಕುಂಡ್ರಸವ್ರೆ, ಗೇಟ್ ಹಾಕಟ್ಟು ಆಚೆ ಕಡೆ ಕುಂಡ್ರಸವ್ರೆ. ಇಲ್ಲಿ ದಲಿತ ಯುವ ಮುಖಂಡ ಜಯಣ್ಣ ಮಾತನಾಡಿ, ಮಾಯಸಂದ್ರ ಹೋಬಳಿಯಾದ್ಯಂತ ಹಲವಾರು ಖಾಸಗಿ ಕ್ಲಿನಿಕ್ಗಳು ಮತ್ತು ಲ್ಯಾಬ್ಗಳು ದಿನೇ ದಿನೇ ಹೆಚ್ಚುತ್ತಿದ್ದು, ಖಾಸಗಿ ಆಸ್ಪತ್ರೆಗಳಲ್ಲಿ ಅತಿ ದುಬಾರಿ ದರದಲ್ಲಿ ಟ್ರೀಟ್ಮೆಂಟ್ ನೀಡಲಾಗುತ್ತಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ನಿಗದಿತ ಟ್ರೀಟ್ಮೆಂಟ್ ಸಿಗದ ಕಾರಣ ಬಡವರು ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡೆಯುವುದು ಕಷ್ಟಕರವಾಗಿದೆ ಎಂದರು. ತಡರಾತ್ರಿ ಧರಣಿಯ ಸುದ್ದಿ ತಿಳಿತಾ ಇದ್ದಂತೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸುಪ್ರಿಯಾ ಇವರು ಧರಣಿ ಸ್ಥಳಕ್ಕೆ ಆಗಮಿಸಿ ಗ್ರಾಮಸ್ಥರ ದೂರನ್ನ ಸ್ವೀಕಾರ ಮಾಡಿ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ ಬಳಿಕ ಧರಣಿ ಹಿಂಪಡೆಯಲಾಯಿತು. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅವ್ರು ಏನ್ ಬರ್ತಾರೆ ಸರಿ, ನಾವು ಸರ್ವಿಸ್ ನಾವು ಕೊಡ್ತಾ ಇದೀವಿ. ನಮ್ಮಲ್ಲಿ ಒಂದು ದಿನಕ್ಕೆ 130ರಿಂದ 150 ಪೇಷಂಟ್ ನಡೀತಾರೆ. ಅವ್ರು ಯಾರು ಸುಮ್ಮನೆ ಬರ್ತಾ ಇಲ್ಲ ಅಲ್ವಾ? ರಾಂಗ್ ಎಂಟ್ರಿನೂ ಏನೂ ಆಗ್ತಿಲ್ಲ. ನಿಮ್ಮಲ್ಲೇ ಒಂದಷ್ಟು ಜನ ಅದೇ ದೊಡ್ಡ ಮೇಡಮ್, 300 ದೊಡ್ಡ ಆಸ್ಪತ್ರೆಗೆ ಯಾರು ದೊಡ್ಡದು ಅಂತ ನಾನು ಹೇಳ್ತಾ ಇಲ್ಲ, ಬರ್ತಾ ಇದ್ದಾರೆ. ಅವ್ರೇನು ಆಪರೇಷನ್ ಮಾಡಿಸ್ಕೊಳಕ್ ಬರ್ತಾರೆ, ಮತ್ತೊಂದು ಸಣ್ಣ ಇಂಗ್ಲಿಷ್ ಕೊಡ್ತಾ ಇದ್ರು, ಕಷ್ಟ ಇಲ್ಲ, ಟ್ಯಾಬ್ಲೆಟ್ಸ್ ಕೊಡ್ತಿದ್ರು ಅಷ್ಟೇ. ಅಲ್ವಾ? ಅಲ್ಲಿ ನೋಡ್ತಾ ಇದ್ರೆ ಮತ್ತೆ ಕ್ಲಿನಿಕ್ ಅಲ್ಲಿ ಅವ್ರು ಯಾಕೆ ಹೋಗ್ತಿದ್ರೆ ಬೆಳಗ್ಗೆ 20 ಜನ ಬಂದಿಲ್ಲ, 130 ಜನ ಬಂದಿದ್ದಾರೆ. ನಾವು ರಾತ್ರಿ ಎಲ್ಲ ಇಲ್ಲೇ ಮನೆಗಿದ್ವಿ. ರಾತ್ರಿ ಯಾರೋ ಒಬ್ರು ಪೇಷಂಟ್ ಬರ್ತಾರೆ ಇಲ್ಲಿಗೆ, ಮತ್ತು 24 ಗಂಟೆ ನಡೆಯೋದಿಲ್ಲ ಸರ್ವಿಸ್. ಯಾರು ಬಂದೇ ಇಲ್ವಲ್ಲ, ಜನಕ್ಕೆ ಭಯ ಆಗ್ಬಿಟ್ಟಿದೆ ಯಾರು ಇಲ್ಲ ಅಂತ ಹೇಳಿ. ಯಾವಾಗ ಹೇಳಿ ಬರ್ತಾ ಇದಾರೆ, ಬರ್ತಾ ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲ್. ಕ್ಲಿನಿಕ್ ಗಳಿಗೆ ಭೇಟಿ ಮಾಡಿ ಬನ್ನಿ. ಇಲ್ಲಿ ಹಿಂದೆಗಡೆ ಕ್ಲಿನಿಕ್ ಇದೆ, ಎಷ್ಟು ಜನ ಕ್ಯೂ ನಲ್ಲಿ ನಿಂತಿರ್ತಾರೆ. ಬನ್ನಿ, ಅಲ್ಲಿ ಬೆಂಗಳೂರು ಎಷ್ಟು ಜನ ಕ್ಲಿನಿಕ್ ನಲ್ಲಿ ನಿಂತಿರ್ತಾರೆ. ಬನ್ನಿ, ಇಲ್ಲಿ ಸರ್ಕಾರಿ ಕ್ಲಿನಿಕ್ ಇದೆ, ಅಲ್ಲಿ ಎಷ್ಟು ಜನ ಇರ್ತಾರೆ ನೋಡಿದ್ರೆ ನೀವು. ಯಾಕೆ ಗೌರ್ಮೆಂಟ್ ಹಾಸ್ಪಿಟಲ್ ಅಷ್ಟು ಜನ ಸೇರಲ್ಲ? ಯಾರು ತೊಂದರೆ ಕೊಡ್ತಾರೆ, ಅವ್ರ ರಿಲೇಷನ್ ಏನ್ ಬೇಕು ಅವ್ರು ಮಾಡ್ಕೊಂಡು ಫಸ್ಟ್ ಏಡ್ ಮಾಡ್ಬೇಕು ಮಾಡ್ತಾ ಇದ್ದಾರೆ. ನಮ್ಗೆ ಇಲ್ಲಿ ಸೌಲಭ್ಯ ಸಿಗ್ತಾ ಇಲ್ಲ ಅನ್ನೋದು ಬಿಟ್ರೆ ಅಂತವ್ರೆ, ಲಂಚ ಅಂತವ್ರೆ, ಇನ್ನೊಂದು ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ. ಅಲ್ಲ ಅಣ್ಣ, ಲೋಕಲ್ ಕಳ್ಸಲ್ಲ ಅಂದ್ರೆ ಏನೋ ಎಮರ್ಜೆನ್ಸಿ ಬರಕ್ ಆಗಲ್ಲ. ಈ ಸಂದರ್ಭದಲ್ಲಿ ಯುವ ಮುಖಂಡರಾದ ಮಂಜುನಾಥ್, ಕರಿಬಸವಯ್ಯ, ಗೋವಿಂದಪ್ಪ, ಕುಮಾರ್, ಶೇಖರ್, ಹನುಮಂತು, ವಿನಯ್ ಸೇರಿದಂತೆ ಮುಂತಾದ ಯುವಕರು, ಗ್ರಾಮಸ್ಥರು ಹಾಜರಿದ್ದರು. ವರದಿ ಸುರೇಶ್ ಬಾಬು ಎಂ.